ಪಟ್ಟಣದ ಪ್ರಸಿದ್ಧ ಗಂಗಾಧೇಶ್ವರ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ರಚನೆಯಾಗಿದ್ದು, ಅಧ್ಯಕ್ಷರಾಗಿ ಕೆವಿ ಪುರುಷೋತ್ತಮ್ ಅವಿರೋಧವಾಗಿ ಆಯ್ಕೆಯಾದರು. ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯ ವತಿಯಿಂದ ಸುತ್ತೋಲೆ ಹಾಗೂ ಅಧ್ಯಕ್ಷರು ಜಿಲ್ಲಾ ಧಾರ್ಮಿಕ ಪರಿಷತ್ ಹಾಗೂ ಜಿಲ್ಲಾಧಿಕಾರಿ ತುಮಕೂರು ಇವರ ನಡವಳಿಕೆಯಂತೆ ಶ್ರೀ ಗಂಗಾಧೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತಾಲೂಕು ಕಚೇರಿಗೆ ವ್ಯವಸ್ಥಾಪನಾ ಸಮಿತಿಗೆ ಸಾರ್ವಜನಿಕರಿಂದ ಅರ್ಜಿ ಸಲ್ಲಿಸಲಾಗಿತ್ತು. ಸರ್ಕಾರದ ನಿಯಮದಂತೆ ಅರ್ಚಕ ಬಾಲಾಜಿ, ಕೆ ರಾಘವೇಂದ್ರ, ಎಸ್ ಸುಷ್ಮಾ ರಾಣಿ, ಆರ್.ಎನ್. ನೇತ್ರ, ಡಾಕ್ಟರ್ ಮಲ್ಲಿಕಾರ್ಜುನ್, ಕೆ.ವಿ. ಪುರುಷೋತ್ತಮ್, ಕೆ.ಎನ್. ಗಂಗಾಧರ, ಕೆ.ಎಲ್. ಗಿರೀಶ್, ಕೆ.ಎನ್. ಮಂಜುನಾಥ್ ಸೇರಿದಂತೆ 9 ಸದಸ್ಯರ ಸಮಿತಿ ರಚನೆಗೊಂಡಿತ್ತು. ಸೋಮವಾರದಂದು ನಡೆದ ಅಧ್ಯಕ್ಷ ಚುನಾವಣೆಯಲ್ಲಿ ತಾಲೂಕು ತಹಶೀಲ್ದಾರ್ ನಹಿದಾ ಜಂಜಂ ರವರು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲಾ ಸದಸ್ಯರು ಕೆ.ವಿ. ಪುರುಷೋತ್ತಮ್ ರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು. ಆಯ್ಕೆ ಪ್ರಕ್ರಿಯೆ ನಂತರ ತಹಶೀಲ್ದಾರ್ ನಹಿದಾ ಜಂಜಂ ಮಾತನಾಡಿ, ಸರ್ಕಾರದ ಸುತ್ತೋಲೆಯಂತೆ ಸಿ ವರ್ಗದ ಶ್ರೀ ಗಂಗಾಧೇಶ್ವರ ಸ್ವಾಮಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಗೆ 9 ಅರ್ಜಿಗಳು ನಮ್ಮ ಕಚೇರಿಗೆ ಸಲ್ಲಿಕೆಯಾಗಿದ್ದವು. ಅವುಗಳನ್ನು ಕೊರಟಗೆರೆ ವೃತ್ತಿ ಆರಕ್ಷಕ ನಿರೀಕ್ಷಕರು ಪೊಲೀಸ್ ಠಾಣೆಗೆ ಪರಿಶೀಲನೆಗೆ ಕಳುಹಿಸಿ ನಂತರ ಮಧುಗಿರಿ ಉಪವಿಭಾಗಾಧಿಕಾರಿಗಳ ಮತ್ತು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಲ್ಲಿಸಿ ಸಮಿತಿ ರಚನೆಯಾಗಿರುತ್ತದೆ. ಇಂದು ನಡೆದ ಸಮಿತಿ ರಚನಾ ಸಭೆಯಲ್ಲಿ ಸಮಿತಿಯ ಎಲ್ಲಾ ಸದಸ್ಯರು ಹಾಜರಾಗಿ ಅಧ್ಯಕ್ಷರಾಗಿ ಕೆ.ವಿ. ಪುರುಷೋತ್ತಮ್ ರವರನ್ನು ಆಯ್ಕೆ ಮಾಡಿದ್ದು, ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಎಂದರು. ನೂತನ ಅಧ್ಯಕ್ಷ ಕೆ.ವಿ. ಪುರುಷೋತ್ತಮ್ ಮಾತನಾಡಿ, ಶ್ರೀ ಗಂಗಾಧೇಶ್ವರ ದೇವಸ್ಥಾನ ಪ್ರಸಿದ್ಧ ಹಾಗೂ ಪುರಾತನ ದೇವಸ್ಥಾನವಾಗಿದ್ದು, ದೇವಾಲಯದ ಬೆಟ್ಟದ ಅಭಿವೃದ್ಧಿ ಸಾಕಷ್ಟು ಆಗಬೇಕಿದೆ. ದೇವಸ್ಥಾನದ ಸಮಿತಿಯಲ್ಲಿ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿರುವ ಸದಸ್ಯರು ಅವರ ಮಾರ್ಗದರ್ಶನ, ದೇವಸ್ಥಾನದ ವಿವಿಧ ಕಮಿಟಿಗಳ ಸಹಯೋಗ, ಕ್ಷೇತ್ರದ ಶಾಸಕರ, ತಹಶೀಲ್ದಾರರ ಸಹಕಾರದೊಂದಿಗೆ ಭಕ್ತಾದಿಗಳ ಜೊತೆಗೂಡಿ ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ಒಟ್ಟುಗೂಡಿ ಶ್ರಮಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಮಿತಿ ಸದಸ್ಯರೊಂದಿಗೆ ಮುಜರಾಯಿ ಇಲಾಖೆ ಲೆಕ್ಕಾಧಿಕಾರಿ ಚಿಕ್ಕರಾಜು, ಗ್ರಾಮ ಲೆಕ್ಕಿಗ ಬಸವರಾಜು, ಇಲಾಖೆಯ ರಘು ರಂಗಸ್ವಾಮಿ, ಪಟ್ಟಣ ಪಂಚಾಯತ್ ಸದಸ್ಯ ಲಕ್ಷ್ಮೀನಾರಾಯಣ್, ಧಾರ್ಮಿಕ ಸೇವಕ ಎಂ.ಜಿ. ಸುಧೀರ್, ಮಧುಸೂದನ್, ಕಿರಿಯ ಅರ್ಚಕ ನಾಗಭೂಷಣ್ ಸೇರಿದಂತೆ ಇತರರು ಹಾಜರಿದ್ದರು. ಗಂಗಾಧರೇಶ್ವರ ದೇವಸ್ಥಾನ ಸಿ ವರ್ಗಕ್ಕೆ ಸೇರಿರೋ ದೇವಸ್ಥಾನ ಆಗಿರುತ್ತೆ. ನೀವೆಲ್ಲ ಅರ್ಜಿ ಹಾಕಿರ್ತೀರಾ. ಹಾಕಿದ ಮೇಲೆ ನಮಗೆ ವೆರಿಫಿಕೇಷನ್ಗೆ ತಾಲೂಕು ಆಫೀಸಿಗೆ ಬರುತ್ತೆ. ಅಲ್ಲಿಂದ ನಾವು CP ಅವರಿಂದ ವೆರಿಫಿಕೇಷನ್ ತೊಗೊಂಡು AC ಆಫೀಸ್ಗೆ ಹಾಕಿ AC ಆಫೀಸಿಂದ DC ಆಫೀಸಿಂದ ಫೈನಲ್ ಆಗಿ ಯಾರು ಮೆಂಬರ್ಸ್ ಅನ್ನೋದು ಒಂದು ಪಟ್ಟಿ ಕಳಿಸ್ತಾರೆ. ಅದೇ ರೀತಿ ನಾವು ಇವತ್ತು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 4 ಗಂಟೆಗೆ ನಾವು ಒಂದು ಸಮಿತಿ ಸಭೆ ಕರಿತೀವಿ. ಈ ಸಮಿತಿ ಸಭೆಯಲ್ಲಿ ಎಲ್ಲರೂ 9 ಜನ ಅರ್ಚಕರಿಂದ ಹಿಡಿದು ಎಲ್ಲ ಸದಸ್ಯರು ಹಾಜರಿರ್ತಾರೆ. ಎಲ್ಲರೂ ಹಾಜರಾಗಿ ಎಲ್ಲರೂ ಒಮ್ಮತವಾಗಿ ಪುರುಷೋತ್ತಮ ಅವ್ರಿಗೆ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾಗಿ ಸೇವೆಯೊಂದಿಗೆ ಇದನ್ನ ಸರ್ಕಾರದ ಅನುದಾನದೊಂದಿಗೆ ಗಂಗಾಧರೇಶ್ವರ ಮಂಡಳಿ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಇದ್ದೀವಿ. ಮಾನ್ಯ ತಹಸೀಲ್ದಾರರು ನಮಗೆ ಸಂಪೂರ್ಣವಾದ ಸಹಕಾರವನ್ನು ಅಭಿವೃದ್ಧಿಗೆ ಕೊಡ್ತಾರೆ ಅಂತ ಹೇಳ್ತಾ, ಹಾಗೂ ತಹಸೀಲ್ದಾರರ ಜೊತೆಗೆ ನಮ್ಮೆಲ್ಲ ತಹಸೀಲ್ದಾರ ಸಿಬ್ಬಂದಿಗಳು ಚಿಕ್ಕರಾಜು ಅವರು ಹಾಗೂ ನಮ್ಮ ಸೆಕ್ರೆಟರಿ ಅವರು ರಘು ಅವರು ಬಂದು ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವ್ಯವಸ್ಥಾಪನಾ ಸಮಿತಿ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ತಿಳಿಸ್ತಾ, ಇದರೊಂದಿಗೆ ನಮ್ಮ ಗಂಗಾಧರೇಶ್ವರ ಸೇವಾ ಟ್ರಸ್ಟ್ ಇದೆ, ಒಂದು ಅತ್ಯುತ್ತಮವಾಗಿ ಇಲ್ಲಿವರೆಗೂ ಸೇವೆ ಮಾಡ್ಕೊಂಡು ಬಂದಿದ್ದಂಥವ್ರು ಅವ್ರು ಸಮೇತ ನಮ್ಮೊಂದಿಗೆ ಕೈ ಜೋಡಿಸಿ, ಹಾಗೂ ನಮ್ಮ ಎಂ.ಜಿ. ಸುಧೀರ್ ಅವರ ಒಂದು ಇದರಲ್ಲಿ ಮುಂದೆ ದೇವಸ್ಥಾನ ಕಟ್ಟಲಿಕ್ಕೆ ಅವರೊಂದು ಸಮಿತಿ ಮಾಡ್ತಾ ಇದ್ದಾರೆ. ಈ ವ್ಯವಸ್ಥಾಪನಾ ಸಮಿತಿಯೊಂದಿಗೆ ಯಾವ್ಯಾವ ಸಮಿತಿಗಳಿದ್ದಾವೆ ಅವೆಲ್ಲ ಸಮಿತಿಗಳು ಒಟ್ಟಾಗಿ ನಾವು ಗಂಗಾಧರೇಶ್ವರನ ಅಭಿವೃದ್ಧಿ ದುಡಿತೀವಿ. ಅದಕ್ಕೆ ಮಾನ್ಯ ತಹಸೀಲ್ದಾರರ ಮಾರ್ಗದರ್ಶನ ಮತ್ತು ಸಹಕಾರ ಸದಾ ಇರುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ.